ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಶ್ರೀಶೈಲ ಸರ್ಕಲ್ಗೆ ಹೋಗುವ ರಸ್ತೆಯ ಬದಿಯಲ್ಲಿರುವ ಮತ್ತು ಕೆಎಂ ಕೊಟ್ಟಿಗೆಯ ಹಳೆ ವಾಲ್ಮೀಕಿ ಭವನದ ಬಳಿ ಇರುವಂತಹ ವಿದ್ಯುತ್ ಟಿಸಿ ಸುತ್ತಮುತ್ತ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದೆ ಸಾರ್ವಜನಿಕರ ಪ್ರಾಣದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ ಎನ್ನುವ ಆಕ್ರೋಶಗಳು ಕೇಳಿಬಂದಿವೆ. ರಸ್ತೆ ಬದಿ ಇರುವ ಟಿಸಿ ಕೈಗೆಟುಕುವ ಅಂತರದಲ್ಲಿದೆ. ಸಾರ್ವಜನಿಕರು ಸ್ವಲ್ಪ ಮೈ ಮರೆತು ಮುಟ್ಟಿದರೂ ಅನಾಹುತವೇ ನಡೆದು ಹೋಗಬಹುದು. ವಿದ್ಯಾರ್ಥಿಗಳು, ಪುಟ್ಟ ಮಕ್ಕಳು ಕಂಬವನ್ನು ಸ್ಪರ್ಶಿಸಿದರೆ ಅವರ ಪ್ರಾಣಕ್ಕೆ ಯಾರು ಹೊಣೆ ಎನ್ನುವ ಪ್ರಶ್ನೆಗಳು ಕೇಳಿಬಂದಿವೆ. ಹಿರಿಯೂರು ತಾಲೂಕಿನ ಈ ರೀತಿಯ ಟಿಸಿಗಳು ಎಲ್ಲೆಂದರಲ್ಲಿ ಕಾಣಸಿಗುತ್ತವೆ. ಸಾರ್ವಜನಿಕರ ಸುರಕ್ಷತೆಗೆ ಕಿಂಚಿತ್ತು ಗಮನ ಹರಿಸಲಾಗಿಲ್ಲ. ಟಿಸಿಯ ಸಮೀಪದಲ್ಲಿ ಗಿಡಗಳು ಬೆಳೆದಿವೆ. ಅಕಸ್ಮಾತ್ ವಿದ್ಯುತ್ ಗಿಡಗಳಿಗೆ ಸ್ಪರ್ಶಿಸಿದರೆ, ಅದನ್ನು ಜನರೋ ಪ್ರಾಣಿಗಳು ಸ್ಪರ್ಶಿಸಿದರೆ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆಗಳಿವೆ. ಟಿಸಿಗಳ ಸುತ್ತಮುತ್ತ ಜನರು ಹೋಗದಂತೆ ಸುರಕ್ಷತೆ ಕ್ರಮವನ್ನು ಸಂಬಂಧಪಟ್ಟವರು ಅಳವಡಿಸಬೇಕು. ಈ ಬಗ್ಗೆ ಸ್ಥಳೀಯ ಶಾಸಕರು ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಬೇಕು. ಇಂತಹ ಸಮಸ್ಯೆಗಳನ್ನು ಕಂಡು ಕಾಣದಂತಿರುವುದು ಖಂಡನೀಯ ಎನ್ನುವ ಅಭಿಪ್ರಾಯಗಳು ಕೇಳಿಬಂದಿದೆ. ವರದಿ ಮುರಳೀಧರನ್ ಆರ್, ಹಿರಿಯೂರು.